ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಅಕ್ಷಯ ತೃತೀಯ ಆಯಿತು. ಲಾಸ್ಟ್ May 3ಗೆ ಅಕ್ಷಯ ತೃತೀಯ ಇತ್ತು. ಸೊ ಅವತ್ತು ನಾನು ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಕೂಡ ಪರ್ಚೇಸ್ ಮಾಡಿದೆ. ತುಂಬ ದಿವಸ ಆಯಿತು, ಗ್ಯಾಪ್ ಆಗಿಬಿಡ್ತಿತ್ತು. ನಾನು ತುಂಬ ದಿವಸದಿಂದ ತೋರಿಸ್ಬೇಕು ಅಂತ ಕೂಡ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಮನೆಗೆ ಗೆಸ್ಟ್ ಬರ್ತಾಯಿದ್ರು, ನಾನು ಊರಲ್ಲಿದ್ದೆ, ಊರಿಂದ ಬಂದೆ, ಪಾಪು ಬರ್ಡೇ ಬಂತು ಮಧ್ಯದಲ್ಲಿ. ಸೊ ತುಂಬ ಗ್ಯಾಪ್ ಆಯಿತು, ಹಾಗಾಗಿ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅಕ್ಷಯ ತೃತೀಯ ದಿವಸ ತೊಗೊಂಡಿದ್ದು ತುಂಬ ಒಳ್ಳೆಯದು ತೊಗೊಳ್ಳೋದು ಅಂತ ಹೇಳ್ತಾರೆ. ಸೊ ಈ ಸರಿ ಬಂದಿದ್ದು ಕೂಡ ತುಂಬ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವತ್ತು ಸ್ವಲ್ಪ ಏನಾದ್ರು ತೊಗೊಳ್ಬೇಕು ಗೋಲ್ಡು ಅಂತ ನನಗೆ ತುಂಬ ಆಸೆ ಇತ್ತು. ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಜಸ್ಟ್ ಶಾಪಿಂಗ್ ಮಾಡಿದ್ವಿ. ಹೇಳ್ತೀನಿ ಏನೇನು ತೊಗೊಂಡೆ ಅಂತ. ಇನ್ನೊಂದು ಏನಂತಂದರೆ, ಯಾರು May 3ಗೆ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ, ನಿಮಗೆ ಇನ್ ಕೇಸ್ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಹೋಗೋಕ್ಕಾಗಿರಲ್ಲ, ಅವತ್ತು ಏನೋ ಒಂದು ಅಡ್ಡೆ ಆಗಿರುತ್ತೆ. ಸೊ ಅವಾಗ ತೊಗೊಳಕ್ಕಾಗಲಿಲ್ಲದವರು May 16th ಮೀನ್ಸ್ ನಾಳೆ ಹುಣ್ಣಿಮೆ, ಬುದ್ಧ ಪೂರ್ಣಿಮೆ ದಿವಸ ಕೂಡ ತೊಗೊಳ್ಬೋದು ಅಂತ ಹೇಳಿದರು. ಸೊ ನಾನು ಸಚ್ಚಿದಾನಂದ ಬಾಬು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ಸೊ ಅವರು ಹೇಳಿದರು May 3 ಆಗಲಿಲ್ಲದವರು May 16th ಕೂಡ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾಳೆ ಕೂಡ ಟೈಮ್ ಇದೆ, ಯಾರೆಲ್ಲ ತೊಗೊಂಡಿಲ್ಲ ಹೋಗಿ ತೊಗೊಳ್ಳಿ ಅಂತ. ಮೇ ಬಿ ನಾವು ಕೂಡ ತೊಗೊಳ್ಬೇಕು ಅಂತ ಐಡಿಯಾದಲ್ಲಿ ಇದ್ದೀವಿ, ಪ್ಲ್ಯಾನಲ್ಲಿ ಇದ್ದೀವಿ. May 16 ನಾಳೆ ಏನಾದರೂ ಲೈಟ್ ಸಣ್ಣದಾರಿಗೆ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ May 3ಗೆ ನಾನು ಏನು ತೊಗೊಂಡೆ ಅಂತ ಇವಾಗ ತೋರಿಸ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಒಂದು ಸಿಲ್ವರ್ದು ನಾನು ಒಂದು ಚೊಂಬು ತೊಗೊಂಡೆ, ಮೀನ್ಸ್ ಕಳ್ಸೋಕ್ಕೆ. ನನಗೆ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಕಳ್ಸ ಕೂರಿಸಿ ಮೀನ್ಸ್ ಇವಾಗ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ, ಅಕ್ಕರ ಮನೇಲೆಲ್ಲ ಮಾಡ್ತಾರೆ, ಬಟ್ ನನ್ನ ಮನೇಲಿ ನಾನು ಯಾವಾಗಲೂ ಮಾಡಿಲ್ಲ. ಈಗ ಪಾಪು ಬೇರೆ ಸಣ್ಣನಿರೋದ್ರಿಂದ ಮಾಡೋಕ್ಕೆ ಆಗೋದು ಇಲ್ಲ, ಬಟ್ ಈ ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅದಕ್ಕೋಸ್ಕರ ಕಳ್ಸೋಕ್ಕೆ ಅಂತೇಳಿ ಒಂದು ಚೊಂಬು ತೊಗೊಳ್ಬೇಕು ಅಂತ ಭಾಳ ಆಸೆ ಇತ್ತು. ಸೊ ಈ ಚೊಂಬನ್ನು ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಯರಿಂಗ್ಸ್ ತೊಗೊಂಡೆ. ಇದು ಸ್ಟಡ್ಡು, ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ನೋಡೋದಿಕ್ಕಿದು. ಸ್ಟೋನ್ ಮಾತ್ರ ತುಂಬ ಶೈನಿಂಗ್ ಕೂಡ ಇದೆ. ಸ್ಟೋನ್ ಇದು ಈ ಥರ ಇದೆ, ತಿರುಪು ಕೂಡ ಈ ಥರ ತಿರುಪು ಬರುತ್ತೆ ಹಿಂದ್ಗಡೆ. ಸೊ ಇದು ಒಂದು ಡೈಲಿ ಯೂಸ್ಗೆ ಅಂತೇಳಿ. ನಾನು ಇನ್ನೊಂದು ಏನಂತಂದರೆ, ಗೋಲ್ಡ್ ಇಯರಿಂಗ್ಸ್ ತುಂಬ ರೇರ್ ನಾನು ಹಾಕೋದು, ಬಿಕಾಸ್ ನನಗೆ ಮನೆಯಲ್ಲಿ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ನಾನು ಗೋಲ್ಡ್ ಇಯರಿಂಗ್ ಹಾಕೋದಿಲ್ಲ. ಸೊ ಇದು ಒಂದು ಬೆಳ್ಳಿದು ಸಿಲ್ವರ್ದು ಜ್ಯುವೆಲ್ರಿ ತೊಗೊಂಡಿದ್ದು, ಸಿಲ್ವರ್ ಇಯರಿಂಗ್. ಗೋಲ್ಡ್ ಕೂಡ ತೊಗೊಳ್ಬೇಕು ಅಂತ ಇದ್ದೀನಿ. ಸೊ ಇದೊಂದು ತೊಗೊಂಡಿದ್ದೀನಿ. ಮೇಲ್ಗಡೆ ಏನೂ ಇಲ್ಲ, ಸಣ್ಣದಾಗಿ ಒಂದು ಸ್ಟಡ್ ಬರುತ್ತೆ, ಕೆಳಗಡೆ ಒಂದು ಬಟರ್ಫ್ಲೈ ಬರುತ್ತೆ. ಸೊ ಇದು ಕೂಡ ಒಂದು ಇಯರಿಂಗ್ ತೊಗೊಂಡಿದ್ದು ನಾನು. ನನಗೆ ಈ ಥರ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ, ಸಣ್ಣದಿರಬೇಕು. ಮತ್ತು ಡೈಲಿ ಕೂಡ ನಾನು ಚೇಂಜ್ ಮಾಡ್ತಾ ಇರಬೇಕು, ನನಗೆ ಒಂದೇ ಇಯರಿಂಗ್ ಹಾಕ್ಕೊಂಡಿರೋಕ್ಕೆ ಕೂಡ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಗೋಲ್ಡ್ ಇಯರಿಂಗ್ ಇದುವರೆಗೂ ತೊಗೋಬೇಕಂತ ಅನಿಸಿಲ್ಲ, ಬಿಕಾಸ್ ನಾನು ಜಾಸ್ತಿ ಆರ್ಟಿಫಿಷಿಯಲ್ ಆಗ್ತಾ ಇರ್ತೀನಿ, ಹಾಗಾಗಿ ತೊಗೊಂಡಿಲ್ಲ. ಸೊ ಇದೆರಡು ಕೂಡ. ಆಮೇಲೆ ಬಂದುಬಿಟ್ಟು ಒಂದು ಬೆಳ್ಳಿದು ಲೋಟ. ಸೊ ದೊಡ್ಡವನಿಗೆ ಕೂಡ ಅವಾಗ ಅವ್ನ ಬರ್ಡೇ ಆದಮೇಲೆ 1 year ಆಗದಾಗ ತಂದಿದ್ವಿ. ಸೊ ಇವನಿಗೂ ಇವಾಗ ಪಾಪಗೂ ಕೂಡ ಇದು ತೊಗೊಂಡಿದ್ದು. ಇದು ಬಟ್ ಇದನ್ನು ನಮ್ಮ ಅಪ್ಪಂದು ಪ್ರೆಸೆಂಟೇಷನ್, ಅವ್ರದ್ದು ಗಿಫ್ಟ್ ಇದು ಬರ್ಡೇಗೆ ಅಂತ ಹೇಳ್ಬಿಟ್ಟು, ಪಾಪುಗೆ ಅಂತ ಹೇಳ್ಬಿಟ್ಟು. ಇನ್ನೇನು ಒಂದು ಬರ್ಡೇನೋ ಹತ್ರ ಇತ್ತಲ್ಲ, ಸೊ ಅವತ್ತು ಅಕ್ಷಯ ತೃತೀಯ ದಿವಸನೇ ಇದನ್ನು ಕೂಡ ಅವರು ಪ್ರೆಸೆಂಟ್ ಮಾಡಿದ್ದು. ದೊಡ್ಡವನಿಗೆ ಅವನ ಬರ್ಡೇ ಟೈಮಲ್ಲೂ ಕೊಟ್ಟಿದ್ರು. ಸೊ ಇವಾಗ ಇದೊಂದು ತೊಗೊಂಡ್ವಿ. ಸೊ ಇದಿಷ್ಟು ಸಿಲ್ವರ್ ಆಯಿತು. ಗೋಲ್ಡ್ ಬಂದ್ಬಿಟ್ಟು ಏನಾಯಿತು ಅಂತಂದರೆ, ಅವತ್ತು ಸೊ ಎಲ್ಲ ಪೂರ್ತಿ ಶಾಪ್ಸ್ ಎಲ್ಲ ಕೂಡ ಫುಲ್ ರಶ್ ಇತ್ತು. ಜೊತೆಲಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಹಸ್ಬೆಂಡ್ ಕೂಡ ಹೊರಟ್ಬಿಟ್ರು, ನೀನು ಆಟೋ ಮಾಡ್ಕೊಂಡು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಹೊರಟರು. ನನಗೆ ಒಬ್ಳಿಗೆ ಏನು ತೊಗೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಭಯ ಕೂಡ ಆಯಿತು, ಅಂದರೆ ಒಬ್ಬಳೇ ಇದ್ದಾಗ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡೋದಿಲ್ಲ. ಗೋಲ್ಡ್ ಅದರಲ್ಲೂ ಒಬ್ಬೊಬ್ಬರು ಇದ್ರೆ ಇನ್ನೂ ಆಗೋದಿಲ್ಲ. ಸೊ ನಾನೇನು ಮಾಡಿದೆ, ಈ ನೋಸ್ ರಿಂಗ್ ತೊಗೊಂಡೆ. ಸೊ ಎಲ್ಲರಿಗೂ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. 3 ಸ್ಟೋನ್ ಬಂದುಬಿಟ್ಟು ಕೆಳಗಡೆ ಒಂದು ಸ್ಮಾಲ್ ಇದು ಥರ ಬಂದಿದೆ, ಕೆಳಗಡೆ ಲೀಫ್ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಕೂಡ ಆಯಿತು ನನಗೆ ನೋಸ್ ರಿಂಗ್ ಇದು. ನನ್ನ ಮುಖಕ್ಕೆ ಸ್ವಲ್ಪ ದೊಡ್ಡದೇ ಬೇಕು, ಅದಕ್ಕಾಗಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ. ನನಗೆ ಒಬ್ಬಳೇ ಇದ್ದಾಗ ಏನು ಪರ್ಚೇಸ್ ಮಾಡೋಕ್ಕಾಗೋದು ಇಲ್ಲ, ಬಿಕಾಸ್ ನನಗೆ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ಬೇರೆ ಶಾಪ್ಸಿಗೆ ಹೋಗೋಣ ಅನ್ನೋಕ್ಕೂ ತುಂಬ ರಶ್ ಇತ್ತು. ಅವ್ರಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಅವ್ರು ಏನಾದರೂ ಒಂದು ಸಣ್ಣ ತೊಗೊಂಡು ಬಂದಿರು, ನೆಕ್ಸ್ಟ್ ಹೋಗೋಣ ಅಂತ ಹೇಳಿದ್ರು ಅಂತೇಳಿ ಹಾಗೆ ಬಂದ್ವಿ. ಸೊ ನಾಳೆ ಕೂಡ May 16th ಕೂಡ ತೊಗೊಳ್ಬೋದು ಗೋಲ್ಡು. ಸೊ ನಾಳೆ ಏನಾದ್ರು ನಾನು ಪರ್ಚೇಸ್ ಮಾಡಿದ್ರೆ ನಾನು ಏನು ತೊಗೊಂಡೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮತ್ತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.